ಯಾರನ್ನು ಕೂಡ ಸೋಲಿಸಲು ವಿಧಾನಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿಲ್ಲ. ಧ್ಯೇಯ ಉದ್ದೇಶ ಇಟ್ಟುಕೊಂಡು ಮತಯಾಚಿಸಿದೆ ಅಂತ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪರಾಜಿತ ಪಕ್ಷೇತರ ಅಭ್ಯರ್ಥಿ ಶ್ರೀಕರ ಪ್ರಭು ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಚುನಾವಣೆಯಲ್ಲಿ ನನಗೆ ಯಶಸ್ಸು ದೊರಕಿದೆ. ನನ್ನ ಗುರಿಯನ್ನ ನಾನು ತಲುಪಿದ್ದೇನೆಂಬ ವಿಶ್ವಾಸವಿದೆ ಅಂತ ಹೇಳಿದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ನನಗೆ ಈ ಚುನಾವಣೆಯಿಂದ ನನ್ನ ಏನು ಉದ್ದೇಶ ಇತ್ತು, ನಾನು ಚುನಾವಣೆ ನಿಂತಿರುವಂಥದ್ದು, ಅದು ನನಗೆ ಯಶಸ್ಸನ್ನು ಕೊಟ್ಟಿದೆ. ನಾನು ಚುನಾವಣೆ ಆರಂಭ ಮಾಡುವಾಗ 25ನೇ ತಾರೀಕು ಮಾರ್ಚ್ನಲ್ಲಿ ನಾನು ಇಲ್ಲಿ ಜನಸಂಪರ್ಕ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಅಲ್ಲಿ ಒಂದು ಮಾತು ಹೇಳಿದೆ. ನನ್ನ ಜನಸೇವೆ ಮುಂದುವರಿಬೇಕು. ಹಿಂದೆಯೂ ಜನಸೇವೆ ಮಾಡಿದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ, ಮುಂದೆಯೂ ನಾನು ಮುಂದುವರಿಸಬೇಕು. ಈ ಚುನಾವಣೆಯಲ್ಲಿ ನಾನು ಎಲ್ಲಿಯಾದರೂ ಸುಮ್ಮನೆ ಕೂತರೆ ಮುಂದಿನ ದಿವಸದಲ್ಲಿ ಶ್ರೀಕರ ಪ್ರಭು ಅವರು ಈ ಒಂದು ಸಾಮಾಜಿಕ ಇದರಿಂದ ದೂರ ಹೋದಾಗೆ ಆಗ್ತದೆ ಅನ್ನುವಂಥ ವಿಚಾರದ ಒಂದು ಆಧಾರದಲ್ಲಿ ನಾನು ಈ ಬಾರಿ ಚುನಾವಣೆ ನಿಂತಿದ್ದೆ.